ಗಮನಿಸಿ, ಬೇರೆ ಬೇರೆ ಕಾಲೇಜುಗಳಿಂದ ಬಂದಿರುವಂತಹ ತಂಡಗಳು ತಮ್ಮ ತಂಡವನ್ನ ರಿಜಿಸ್ಟ್ರೇಷನ್ ಕೌಂಟರ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ರಿಜಿಸ್ಟ್ರೇಷನ್ ಆದ ಕೂಡಲೇ ವೇಯಿಂಗ್ ಗೆ ಹೋಗಬೇಕು. ಸ್ಟೇಡಿಯಂ ನ ಹಿಂಭಾಗದಲ್ಲಿ ವೇಯಿಂಗ್ ರೂಮ್ ನಲ್ಲಿ ವೇಯಿಂಗ್ ಇರುತ್ತದೆ. ವೇಯಿಂಗ್ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಸೊ ಎವ್ರಿ ಪ್ಲೇಯರ್ ಶುಡ್ ಹ್ಯಾವ್ ದಿ ಕಾಲೇಜ್ ಐಡಿ ಕಾರ್ಡ್. ಕಾಲೇಜ್ ಐಡಿ ಕಾರ್ಡ್ ಅಂಡ್ ಟ್ರಿಪ್ಲಿಕೇಟ್ ಆಫ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇಸ್ ಮಸ್ಟ್. Wait. Signal point. So 3 point. Alender. Technical points. Right. Ready. Right. Court number 2 ಅಲ್ಲಿ ಬೆಸೆಂಟ್ ವುಮೆನ್ಸ್ ಕಾಲೇಜ್ ಮ್ಯಾಂಗ್ಳೂರ್ ಅಂಡ್ ಯೂನಿವರ್ಸಿಟಿ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ನೆಲ್ಯಾಡಿ ಟೀಮ್ ತಕ್ಷಣ ಅಂಕ 2 ರಿಪೋರ್ಟ್ ಮಾಡ್ಕೊಳ್ಬೇಕು. ಪ್ಲೀಸ್ ಹರಿ ಅಪ್. ಯೂನಿವರ್ಸಿಟಿ ಕಾಲೇಜ್ ನೆಲ್ಯಾಡಿ. ದಯಮಾಡಿ ಎಲ್ಲ ತಂಡದ ಮ್ಯಾನೇಜರ್ಗಳು ಹಾಗೂ ತಂಡದ ನಾಯಕರ ಗಮನಕ್ಕೆ, ತಾವು ಕ್ಲಬ್ದ ಸಮಯದಲ್ಲಿ ಅಂಕಣದಲ್ಲಿ ಹಾಜರಿರಬೇಕು. ವಿ ವಿಲ್ ಗಿವ್ ದ ಕಾಲ್ ಟು. ನಾವು ನಿಮಗೆ 3 ಕರೆಯನ್ನ ನೀಡ್ತೇವೆ. ತಾವು 3ನೇ ಕರೆಗೆ ತಕ್ಷಣ ಅಂಕಣದಲ್ಲಿ ಸಿದ್ಧರಿರಬೇಕು. ನಿಮ್ಮನ್ನ ಸಿದ್ಧಪಡಿಸಿಕೊಂಡು ತಾವು ಸಿದ್ಧರಿರಬೇಕು. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪುತ್ತೂರು ಹಾಗೂ ಸರ್ಕಾರಿ ಮಹಿಳಾ ಕಾಲೇಜು ಬಲ್ಮಠ ಮಂಗಳೂರು ಈ ತಂಡಗಳ ಮಧ್ಯೆ ಅಂಕಣ 1ರಲ್ಲಿ ಪಂದ್ಯ ನಡೆಯಲಿಕ್ಕಿದೆ. ಈ 2 ತಂಡಗಳಿಗೆ ಕೂಡ ಸಿದ್ಧರಿರಬೇಕು. ದಯಮಾಡಿ ತಂಡದ ಮ್ಯಾನೇಜರ್ ಹಾಗೂ ತಂಡದ ನಾಯಕರ ಗಮನಕ್ಕೆ, ತಾವು ಕ್ಲಬ್ದ ಸಮಯದಲ್ಲಿ ಬಂದು ಅಂಕಣದಲ್ಲಿ ಹಾಜರಿರಬೇಕು. ಬಹಳಷ್ಟು ಪಂದ್ಯಗಳನ್ನ ನಾವು ನಡೆಸಬೇಕಾಗಿದೆ. ತಮ್ಮ ಸಹಕಾರ ಬಹಳಷ್ಟು ಅಗತ್ಯವಾಗಿರುತ್ತದೆ. ಬಹಳಷ್ಟು ತಂಡಗಳು ಬಹಳಷ್ಟು ಪಂದ್ಯಾಟವನ್ನು ಆಡಬೇಕಾಗಿದೆ. ಸುಳ್ಳೆ ಹಾಗೂ ಸೈಂಟ್ ಅಲೋಷಿಯಸ್ ಕಾಲೇಜ್ ಮ್ಯಾಂಗ್ಳೂರ್ ಈ ತಂಡಗಳ ಮಧ್ಯೆ ಪಂದ್ಯ ನಡೆಯಲಿಕ್ಕಿದೆ. ಈ 2 ತಂಡಗಳು ಕೂಡ ಸಿದ್ಧರಿರಬೇಕು. ಮುಂದಿನ ಪಂದ್ಯ ಅಂಕಣ 1ರಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬಲ್ಮಠ ಮ್ಯಾಂಗ್ಳೂರು ಹಾಗೂ ಆತಿಥೇಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪುತ್ತೂರು ತಂಡಗಳ ಮಧ್ಯೆ ಅಂಕಣ 1ರಲ್ಲಿ ಪಂದ್ಯ ನಡೆಯಲಿಕ್ಕಿದೆ. ಹಾಗಾಗಿ 4 ತಂಡಗಳು ಕೂಡ ಸಿದ್ಧರಿರಬೇಕು ಮುಂದಿನ ಪಂದ್ಯಕ್ಕಾಗಿ.
Saint Aloysius College, Mangalore, Nehru Memorial College, Sulya, NMC Sulya, Aditya Sarkari Prathama Darja Mahila College, Puttur, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬಾಲ್ಪಾಟ ಮ್ಯಾಂಗ್ಳೂರು. ಈ 4 ತಂಡಗಳು ಕೂಡ ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡು ಮುಂದಿನ ಪಂದ್ಯಕ್ಕಾಗಿ ತಯಾರಿರಬೇಕು. Super tackle, 2 points. Now you're ready. Up time. One plus two, 3 points. All enter. Two total 3 points. All enter. Right. ऊपर आते तेजल ओपन झाला Bonus one. Wait. 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 हाँ आते रेडी लवन हाँ हाँ हेड ऊपर आला तेजल आते आते Kind attention please. ಮುಂದಿನ ಪಂದ್ಯ ಸೈಂಟ್ ಅಲೋಸಿಯಸ್ ಕಾಲೇಜ್ ಮ್ಯಾಂಗ್ಳೂರ್ ಹಾಗೂ ಎನ್ಎಂಸಿ ಸುಳ್ಯ. ಈ 2 ತಂಡಗಳು ಕೂಡ ಅಂಕನ 2ರಲ್ಲಿ ಸಿದ್ಧರಿರಬೇಕು. ನೆಕ್ಸ್ಟ್ ಮ್ಯಾಚ್ ಇನ್ ಕೋರ್ಟ್ ನಂಬರ್ 2 ಬಿಟ್ವೀನ್ ಸೈಂಟ್ ಅಲೋಸಿಯಸ್ ಕಾಲೇಜ್ ಮ್ಯಾಂಗ್ಳೂರ್ and Nehru Memorial College Sulya. So we request both the teams please be ready for the next match in court number 2. Followed by in court number 1, next match between the host college, Government First Grade College Women for Puttur and Government First Grade College for Women Balmata Mangalore. Right. So these 2 teams be ready for the next match in court number 1. So request all the 4 teams please be ready for the next round matches. 37-8 in favor of Mangalore. Puttur is playing in court number 1. Saint Aloysius College Mangalore and NMC Sulya is playing court number 2. So request all the 4 teams be ready for the next match. 7-8 in favor of SDM Mangalore. ತಂಡದ ಮ್ಯಾನೇಜರ್ಗಳ ಹಾಗೂ ತಂಡದ ನಾಯಕರ ಗಮನಕ್ಕೆ ವೇಯಿಂಗ್ ಆಗದಿರುವಂತಹ ತಂಡಗಳು ತಕ್ಷಣ ಹೋಗಿ ವೇಯಿಂಗ್ ಮಾಡ್ಕೊಳ್ಬೇಕು. ವೇಯಿಂಗ್ ರೂಮ್ ಇಸ್ ಲೊಕೇಟೆಡ್ ದಿ ಬ್ಯಾಕ್ ಸೈಡ್ ಆಫ್ ದಿ ಮೈನ್ ಸ್ಟೇಜ್. ಗಮನಿಸಿ, ವೇಯಿಂಗ್ ರೂಮು ಸ್ಟೇಡಿಯಂನ ಹಿಂಭಾಗದಲ್ಲಿದೆ. ವೇಯಿಂಗ್ ಆಗದಂತಹ ತಂಡಗಳು ತಕ್ಷಣ ನಮ್ಮ ತಂಡದ ವೇಯಿಂಗ್ ಅನ್ನ ಮಾಡ್ಕೊಳ್ಬೇಕು.
the point. Back. Last 3 minutes. 41-9 in favor of SDMC Mangalore. 41-9. Point. 42-9. +2 3 points. All in toss. All enter. All enter. 45-9. Right. Second half, first time out. Third rider. Point. Right out. 46-10. 46-10 in favor of SDMC. Bonus plus point. 48-10. 48-10. Match over. ಪಂದ್ಯಾಟವು ಮುಕ್ತಾಯವಾಗಿದೆ. 11-49. 49-11. ಮುಂದಿನ ಪಂದ್ಯಾಟಕ್ಕೆ ಮುಂದಿನ ಪಂದ್ಯಾಟಕ್ಕಾಗಿ ಜಿಎಫ್ಸಿ ಬಲ್ಮಠ ಮತ್ತು